ಕೃಷ್ಣ ಚೈತನ್ಯ ಎಸ್ ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ, ಸಾರಿ, ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಒಂದು ನಿಮಿಷ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 20ನೇ ಅಧ್ಯಾಯ ಶ್ಲೋಕ 14. ತಾನಿ ಚ ಏಕಶಾಸ್ತ್ರಂ ಅಸಮರ್ಥಾನಿ ಭೌತಿಕಂ ಸಂಹತ್ಯ ದೈವ ಯೋಗೇನ ಐಮಂ ಅಂಡಂ ಅವಾಸೃಜನ್. ಅನುವಾದ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಭೌತ ಬ್ರಹ್ಮಾಂಡ ಪ್ರತ್ಯೇಕ ಸೃಷ್ಟಿಸುವ ಸಾಮರ್ಥ್ಯವಿಲ್ಲದೆ ಅವು ಪರಮಪ್ರಭುವಿನ ಶಕ್ತಿಯ ಸಹಾಯದಿಂದ ಒಟ್ಟುಗೂಡಿ ಒಂದು ಪ್ರಕಾಶಮಾನವನ್ನು ಸೃಷ್ಟಿಸಲು ಸಮರ್ಥವಾದ. ಈಗ ಭೌತ ಬ್ರಹ್ಮಾಂಡ, ನಾವಿರುವಂಥದ್ದು ಭೌತ ಬ್ರಹ್ಮಾಂಡದಲ್ಲಿ ನಾವಿದ್ದೇವೆ. ಇದಕ್ಕೆ ಪ್ರತ್ಯೇಕವಾಗಿ ಸೃಷ್ಟಿಸುವ ಸಾಮರ್ಥ್ಯ ಇಲ್ಲ ಅಂತೆ. ಇದು ಹೇಗೆ ಆಗುವಂಥದ್ದು? ಪರಮಪ್ರಭು ಅಂದ್ರೆ ಕೃಷ್ಣನ ಶಕ್ತಿಯ ಸಹಾಯದಿಂದ. ಪ್ರಭುಪಾದ ಹೇಳುವಂಥದ್ದು ವಿದೌಟ್ ಕೃಷ್ಣಸ್ ಸ್ಯಾಂಕ್ಷನ್ ನಾಟ್ ಇವನ್ ಅ ಬ್ಲೇಡ್ ಆಫ್ ಗ್ರಾಸ್ ಕ್ಯಾನ್ ಮೂವ್. ಒಂದು ಹುಲ್ಲು ಕೂಡ ಆಚೀಚೆ ಆಗುವುದಿಲ್ಲ. ಹಾಗಾಗಿ ಎಲ್ಲವೂ ನಡೆಯುವಂಥದ್ದು ಭಗವಂತನ ಶಕ್ತಿಯ ಸಹಾಯದಿಂದ. ಈಗ ನಾನು ಮಾತಾಡ್ತಾ ಇದ್ದೇನೆ, ಕ್ಲಾಸ್ ಮಾತಾಡುವಂಥದ್ದು ಕೂಡ ಭಗವಂತನ ಶಕ್ತಿಯ ಸಹಾಯದಿಂದ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಸ ಅಶಯಿಷ್ಟ ಅಬ್ಧಿ ಸಲೀಲೆ ಆಂಡಕೋಶ ನಿರಾತ್ಮಕ ಸ ಅಗ್ರಂ ವೈ ವರ್ಷಸಾಶ್ರಂ ಅನ್ವವಾತಿಸ್ತಂ ಈಶ್ವರ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. 1000 ವರ್ಷಗಳಿಗೂ ಮಿಗಿಲಾಗಿ ಆ ಪ್ರಕಾಶಮಾನದ ಅಂಡವು ನಿರ್ಜೀವ ಸ್ಥಿತಿಯಲ್ಲಿ ಕಾರಣಸಾಗರ ನೀರಿನ ಮೇಲೆ ಇತ್ತು. ಆಮೇಲೆ ಭಗವಂತನ ಗರ್ಭೋದಕ್ಷ ವಿಷ್ಣುವಾಗಿ ಅದನ್ನು ಪ್ರವೇಶಿಸಿದ. ಎಸ್, ಇಲ್ಲಿ ಒಂದು ಬರುವ ಪಾಯಿಂಟ್ ಎಂತ ಅಂದ್ರೆ ನಿರ್ಜೀವ ಸ್ಥಿತಿ. ಆ ಪ್ರಕಾಶಮಾನವಾದ ಅಂಡವು ನಿರ್ಜೀವ ಸ್ಥಿತಿಯಲ್ಲಿ ಇತ್ತು. ಪ್ರಭುಪಾದ ಇಲ್ಲಿ ಹೇಳ್ತಾರೆ. ಪ್ರಭುಪಾದ ಒಂದು ಪುಸ್ತಕ ಬರೆದಿದ್ದಾರೆ. ಈ ಪುಸ್ತಕದ ಹೆಸರು ಲೈಫ್ ಕಮ್ಸ್ ಫ್ರಮ್ ಲೈಫ್. ವೇರಾಸ್ ನಮ್ಮ ಸೈನ್ಸ್, ಸೋ ಕಾಲ್ಡ್ ಸೈನ್ಸ್ ಹೇಳುವಂಥದ್ದು ಲೈಫ್ ಕಮ್ಸ್ ಫ್ರಮ್ ಮ್ಯಾಟರ್. ಮ್ಯಾಟರ್ ಅನ್ನು ಜಡ ವಸ್ತುವಿಂದ ಲೈಫ್ ಬರುವಂಥದ್ದು. ಸಾರಿ ಸರ್, ಪ್ರಭುಪಾದ ಹೇಳ್ತಾರೆ ಲೈಫ್ ಕಮ್ಸ್ ಫ್ರಮ್ ಲೈಫ್. ಒಳ್ಳೆ ಪುಸ್ತಕ, ಓದಿ. ಪ್ರಭುಪಾದ ಬರೆದ ಪುಸ್ತಕ. ಆ ಪುಸ್ತಕ ನೀವು ಓದಿದ್ರೆ ನಿಮಗೆ ಸೈಂಟಿಸ್ಟ್ನವರಿಗೆ ಚಾಲೆಂಜ್ ಮಾಡ್ಬೋದು. ಪ್ರಭುಪಾದ ಯೂಸ್ ಟು ಚಾಲೆಂಜ್, ಓಪನ್ಲಿ ಚಾಲೆಂಜ್. ಎಲ್ಲ ಸೈಂಟಿಸ್ಟ್ ಬರುವಾಗ ಹೀಗೆ ಬರ್ತಿದ್ದ, ಹೋಗುವಾಗ ತಲೆ ತಗ್ಗಿಸಿ ಹೀಗೆ ಹೋಗ್ತಾ ಇದ್ದ. ಯಾಕೆಂದ್ರೆ ಪ್ರಭುಪಾದನ್ನು ಡಿಫೀಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಒಬ್ಬ ಸೈಂಟಿಸ್ಟ್ ಅಮೆರಿಕದಲ್ಲಿ ಹುಲ್ಲಿನ ಬಗ್ಗೆ 3 ಪುಸ್ತಕ ಬರೀತಾನೆ. ಗ್ರಾಸ್, ಹುಲ್ಲು. ಬಂದು ಪ್ರಭುಪಾದನ್ನು ಭೇಟಿ ಆಗ್ತಾನೆ, ಹೇಳ್ತಾನೆ ಐ ರೋಟ್ ಅಬೌಟ್ ಗ್ರಾಸ್. ದೊಡ್ಡ ಸೈಂಟಿಸ್ಟ್, PhD ಎಲ್ಲ ಆಗಿದೆ. ಪ್ರಭುಪಾದ ಹೇಳುವಂಥದ್ದು ಡು ಯು ನೋ ಹೌ ಗ್ರಾಸ್ ಕೇಮ್? ಗೊತ್ತಿಲ್ಲ. ಹೇಗೆ ಹುಲ್ಲು ಬಂತು ಅದು ಗೊತ್ತಿಲ್ಲ. ಯಾಕೆ ಬಂತು ಅದು ಕೂಡ ಗೊತ್ತಿಲ್ಲ. ಪ್ರಭುಪಾದ ನಗಾಡ್ತಾರೆ. ವಾಟ್ ಈಸ್ ಯುವರ್ ರೈಟಿಂಗ್ ಬುಕ್ಸ್? ಜನರು ಹೀಗೆ ತುಂಬಾ ಬರೀತಾರೆ ಪುಸ್ತಕ ಎಲ್ಲ, ಯಾಕೆ ಬಂತು ಹೇಗೆ ಬಂತು ಮತ್ತೆ ಪ್ರಭುಪಾದ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಬೇರೆ ವಿಷಯ. ಅದು ಆ ವಿಷಯ ಹೋದ್ರೆ ತುಂಬಾ ಹೋಗ್ತದೆ, ಬೇರೆ ವಿಷಯ ಬಿಡಿ. ಹಾಗಾಗಿ ನಾವು ಕೂಡ ನಿರ್ಜೀವ ಸ್ಥಿತಿಯಲ್ಲಿ ಹೀಗೆ. ಯಾಕಂದ್ರೆ ಪ್ರಭುಪಾದ ಹೇಳುವಂಥದ್ದು ಸತ್ತ ದೇಹ ಮತ್ತೆ ಜೀವ ಇರುವ ದೇಹಕ್ಕೆ ವ್ಯತ್ಯಾಸ ಎಂತ? ಎಸ್, ಯಾರೇ ಹೇಳ್ತೀರಿ? ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ, ಒಂದು ನಿಮಿಷ. ಸತ್ತ ದೇಹ ಮತ್ತೆ ಜೀವ ಇರುವ ದೇಹಕ್ಕೆ ವ್ಯತ್ಯಾಸ ಎಂತ? ಧನ್ಯವಾದ.
ಒಂದು ದೇಹದಲ್ಲಿ ಆತ್ಮ ಉಂಟು, ಇನ್ನೊಂದು ದೇಹದಲ್ಲಿ ಆತ್ಮ ಇಲ್ಲ. ಸೊ ಇಲ್ಲಿ ಹೇಳುವಂಥದ್ದು ನಿರ್ಜೀವ ಸ್ಥಿತಿಯಲ್ಲಿ ನೋಡಿ, ನಿರ್ಜೀವ ಸ್ಥಿತಿ ಇನ್ನೊಮ್ಮೆ ಓದುವ ಅದನ್ನು ಸೆಂಟೆನ್ಸ್ ಅನ್ನು ಪ್ರಾಪರ್ ಆಗಿ. 1000 ವರ್ಷಗಳಿಗೂ ಮಿಗಿಲಾಗಿ ಆ ಪ್ರಕಾಶಮಾನವಾದ ಅಂಡವು ನಿರ್ಜೀವ ಸ್ಥಿತಿಯಲ್ಲಿ ಕಾರಣಸಾಗದ ನೀರಿನ ಮೇಲೆ ಇತ್ತು. ಆಮೇಲೆ ಭಗವಂತನು ಗರ್ಭೋದಕಶಾಹಿ ವಿಷ್ಣುವಾಗಿ ಅದನ್ನು ಪ್ರವೇಶಿಸಿದ. ಹಾಗಾಗಿ ಆಟೋಮೆಟಿಕ್, ವಿಜ್ಞಾನಿಗಳು ಹೇಳಿದಾಗೆ ಆಟೋಮೆಟಿಕ್ ಈ ಎಂತ ಹೇಳುವಂಥದ್ದು ಜಡ ವಸ್ತುವಿನಿಂದ ಇದು ಬರುವುದಲ್ಲ. ಜಸ್ಟ್ ಬೈ ಕೃಷ್ಣಸ್ ಮರ್ಸಿ, ಬೈ ಕೃಷ್ಣಸ್ ಗ್ರಾನ್ಸ್ ಲೈಫ್ ಗೆಟ್ಸ್ ಎಂತ ಹೇಳುವಂಥದ್ದು, ಅದಕ್ಕೆ ಒಂದು ಶಕ್ತಿ ಬರುವಂಥದ್ದು, ಅದು ಆತ್ಮ. ಇದು ಸೈಂಟಿಸ್ಟ್ನವರಿಗೆ ಆತ್ಮ ಗೊತ್ತಿಲ್ಲ. ಆತ್ಮದ ಬಗ್ಗೆ ಅವರು ಎಂತ ಹೇಳುವಂಥದ್ದು, ಶಾಸ್ತ್ರವನ್ನು ನಂಬಿದ್ರೆ ಮತ್ತೆ ಗೊತ್ತಾಗ್ತದೆ, ಇಲ್ಲ ಗೊತ್ತಾಗುವುದಿಲ್ಲ. ಜನರೆಲ್ಲ ಮಾಡುವಂಥದ್ದು ದೇಹಕ್ಕೆ, ದೇಹದಿಂದ ಹೊರಗೆ ಬರಬೇಕು. ದೇಹ ಹೇಗೆ ಅಂದ್ರೆ ಒಂದು ಬಟ್ಟೆ ತೆಗೆದು, ಈಗ ಈ ಬಟ್ಟೆ ತೆಗೆದ್ರೆ ಹಾಕಿದೆ, ಇನ್ನೊಂದು ಹಾಕಬಹುದು. ಒಂದು ಬಟ್ಟೆ ತೆಗೆದು ಇನ್ನೊಂದು ಬಟ್ಟೆ ಹಾಕುವಂಥದ್ದು ದೇಹ ಅಂದ್ರೆ ಹಾಗೆ. ಈ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೇವೆ, ಮನುಷ್ಯ ಜನ್ಮ ಸಿಕ್ಕಿದೆ. ನೆಕ್ಸ್ಟ್ ಜನ್ಮದಲ್ಲಿ ನಾಯಿ ಕೂಡ ಆಗ್ಬಹುದು, ಇರುವೆ ಕೂಡ ಆಗ್ಬಹುದು, ಬೆಕ್ಕು ಕೂಡ ಆಗ್ಬಹುದು. ತುಂಬಾ ಅಸೂಯೆ ಇದ್ರೆ ಹಾವು ಕೂಡ ಆಗ್ಬಹುದು. ಕೆಲವರಿಗೆಲ್ಲ ವಿಪರೀತ ಅಸೂಯೆ ಇರ್ತದೆ, ಎಸ್, ನೆಕ್ಸ್ಟ್ ಲೈಫಲ್ಲಿ ಹಾವು ಆಗ್ತಾರೆ. ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ ಎಂತ ಜನ್ಮ ಸಿಗ್ತದೆ ಅಂತ. ಹಾಗಾಗಿ ಇಲ್ಲಿ ಹೇಳುವಂತದ್ದು ನಿರ್ಜೀವ ಸ್ಥಿತಿಯಿಂದ ಪ್ರಕಾಶಮಾನವಾದದ್ದು ಹೇಗೆ? ಗರ್ಭೋದಕಶಾಹಿ ವಿಷ್ಣು ಎಂಟ್ರಿ ಆಗುವುದರಿಂದ. ಗರ್ಭೋದಕಶಾಹಿ ವಿಷ್ಣು ಆಗ್ಲಿ, ಕಾರಣೋದಕಶಾಹಿ ವಿಷ್ಣು ಆಗ್ಲಿ, ಕ್ಷೀರೋದಕಶಾಹಿ ವಿಷ್ಣು ಆಗ್ಲಿ, ಅವರು ಎಕ್ಸ್ಪಾನ್ಷನ್, ನಾನು ಮೊನ್ನೆ ಹೇಳಿದ ಹಾಗೆ ಸ್ಯಾಟರ್ಡೆ ಕ್ಲಾಸಲ್ಲಿ ಹೇಳಿದೆ, ಬಲರಾಮ್ ಹೇಳುವಂಥದ್ದು ಎಂತ, ಮಹಾವಿಷ್ಣುವಿಂದ ಮತ್ತೆ ಮಹಾಮಾಯೆ. ಐ ಆಮ್ ನಾಟ್ ಅಂಡರ್ ಮಹಾಮಾಯೆ ಕಂಟ್ರೋಲ್, ಬಿಕಾಸ್ ಮಹಾವಿಷ್ಣು ಕೇಮ್ ಫ್ರಮ್ ನಾರಾಯಣ, ನಾರಾಯಣ ಕೇಮ್ ಫ್ರಮ್ ಸಂಕರ್ಷಣ, ಸಂಕರ್ಷಣ ಕೇಮ್ ಫ್ರಮ್ ಮೀ. ಸೊ ಐ ಆಮ್ ಇನ್ ಯೋಗಮಾಯ. ಬಲರಾಮ ಯೋಗಮಾಯಲ್ಲಿದ್ದಾನೆ. ಆದ್ರೂ ಕೂಡ ಅವ ಬಿಲ್ಡರ್ ಆದ. ಕೃಷ್ಣ ಅವನು 1 ವರ್ಷ ಬಿಲ್ಡರ್ ಆಗಿ ಇಟ್ಟ, ಅವನಿಗೆ ಗೊತ್ತಾಗ್ಲಿಲ್ಲ. ಹಾಗೆ ನೋಡಿ, ಕೃಷ್ಣನ ಗ್ರೇಟೆಸ್ಟ್ ನೋಡಿ. ಪ್ರಭುಪಾದ ಹೇಳುವಂತದ್ದು, ಅನ್ಲೆಸ್ ಅಂಡ್ ಅಂಟಿಲ್ ಯು ಅಂಡರ್ಸ್ಟ್ಯಾಂಡ್ ದ ಗ್ರೇಟ್ನೆಸ್ ಆಫ್ ಕೃಷ್ಣ, ನಾವು ಎಂತಂದ್ರೆ ಈ ವಿಜ್ಞಾನಿಗಳು ಹೇಳಿದಾಗೆ ಮೂರ್ಖತನದ ಮಾತನ್ನು ಹೇಳ್ತೇವೆ, ಅದು ಜಡ ವಸ್ತುವಿನಿಂದ ಬಂತು. ಇಲ್ಲ, ಪ್ರಭುಪಾದ ಹೇಳುವಂತದ್ದು, ಜಸ್ಟ್ ಬೈ ಲುಕಿಂಗ್ ದ ರೋಸ್. ಈಗ ಇದು ಯಾವ್ದು, ಗುಲಾಬಿಯನ್ನು ನೋಡಿ ಎಷ್ಟು ಚಂದ ಇರ್ತದೆ, ಫ್ರಾಗ್ನೆನ್ಸ್ ಕೂಡ ಚಂದ, ಮತ್ತೆ ಅದರ ಡಿಸೈನ್ ಕೂಡ. ಪ್ರಭುಪಾದ ಹೇಳುವಂತದ್ದು, ಜಸ್ಟ್ ಬೈ ಸೀಯಿಂಗ್ ದಟ್ ರೋಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಇಸ್ ಅ ಡಿಸೈನರ್. ವೆದರ್ ಯು ಕ್ಯಾನ್ ಡಿಸೈನ್ ದಟ್ ರೋಸ್. ನಮ್ಗೆ ಡಿಸೈನ್ ಮಾಡ್ಲಿಕ್ಕೆ ಆಗ್ತದಾ? ಎಸ್, ಯಾರು ಹೇಳ್ತೀರಿ? ಯಾರಿಗಾದ್ರೂ ಡಿಸೈನ್ ಮಾಡ್ಲಿಕ್ಕೆ ಆಗ್ತದ ರೋಸ್ ಅನ್ನು? ಆಗುದಿಲ್ಲ. ಎಸ್, ಓಕೆ. ನೋಡಿ ಹೇಗೆ ಅಂದ್ರೆ ಆಗ್ತದೆ. ನಮ್ಗೆ ಪ್ಲಾಸ್ಟಿಕ್ ರೋಸ್ ಮಾಡಬಹುದು, ವಿಜ್ಞಾನಿಗಳು ಹೇಳ್ತಾರೆ ನನಗೆ ಆಗ್ತದೆ ಅಂತ. ಪ್ಲಾಸ್ಟಿಕ್ ರೋಸ್ ಮಾಡ್ತಾರೆ. ವಿಜ್ಞಾನಿಗಳು ಆಗುದಿಲ್ಲ ಅಂತ ಹೇಳುವುದಿಲ್ಲ. ಈಗ ನೀವು ಹೇಳಿದಿರಿ, ಆದ್ರೆ ವಿಜ್ಞಾನಿಗಳು ಚಾಲೆಂಜ್ ಮಾಡ್ತಾರೆ. ಎಸ್, ವಿಲ್ ಡೂ ರೋಸ್, ಆರ್ಟಿಫಿಷಿಯಲ್ ರೋಸ್. ಆದ್ರೆ ಅದ್ರಲ್ಲಿ ಸ್ಮೆಲ್ ಇಲ್ಲ. ಸ್ಮೆಲ್ ಇಲ್ಲದೆ ಎಂತ ಆ ರೋಸ್ಗೆ ಎಂತ ವ್ಯಾಲ್ಯೂ ಉಂಟು? ಹಾಗಾಗಿ ಪ್ರಭುಪಾದ ಹೇಳುವಂತ ನೋಡಿ, ಪ್ರಭುಪಾದ ಮಾತೆಲ್ಲ ಎಷ್ಟು ಬೆಳೆ ಉಳ್ಳವ ಅಂದ್ರೆ ತುಂಬಾ ಅದಕ್ಕೆ ವೆಯ್ಟ್ ಉಂಟು. ನೀವು ಕರೆಕ್ಟ್ ಆಗಿ ಅದನ್ನು ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ವೆಯ್ಟ್ ಉಂಟು. ಆದ್ರೆ ನಾವು ಆ ರೀತಿ ಕನ್ಸಿಡರ್ ಮಾಡುವುದಿಲ್ಲ. ಇದು ನಮ್ಮ ಸಮಸ್ಯೆ. ಎನಿ ಇಂಟೆಲಿಜೆಂಟ್ ಪರ್ಸನ್ ಈ ಕ್ಯಾನ್ ಮೇಕ್ ಔಟ್ ದಟ್ ದೇರ್ ಇಸ್ ಎ ಡಿಸೈನರ್. ಬುದ್ಧಿವಂತನಿಗೆ ಇಮಿಡಿಯೇಟ್ ಗೊತ್ತಾಗ್ತದೆ ಡಿಸೈನರ್ ಇದ್ದಾನಂತ. ನಾವು ನಮ್ಮ ಬುದ್ಧಿಯನ್ನು ಯೂಸ್ ಮಾಡುವುದಿಲ್ಲ.
ಬುದ್ಧಿ ಇಲ್ಲ ನಮಗೆ. ನಾವು ಸೋಕಾಲ್ಡ್ ಎಜುಕೇಶನ್ ಎಲ್ಲ ಮಾಡಿದ್ದೇವೆ, ಆದ್ರೆ ನಮ್ಗೆ ಆಕ್ಚುಲಿ ನಮಗೆ ಬುದ್ಧಿ ಇಲ್ಲ. ಯಾಕಂದ್ರೆ ನಮ್ಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ ಬುದ್ಧಿವಂತ ಅಂದ್ರೆ one who surrenders to God, Krishna, and he understands that Krishna is the supreme controller, Krishna is the proprietor, Krishna is the enjoyer. That person is intelligent. ಹಾಗಾಗಿ ನಾವೆಂತ ನಮ್ಮ ಭಾಷೆಯಲ್ಲಿ ಇಂಟೆಲಿಜೆಂಟ್ ಅಂದ್ರೆ ಅವ ಡಾಕ್ಟರ್ ಮಾಡಿದಾನೆ ಇಂಟೆಲಿಜೆಂಟ್, CA ಮಾಡಿದಾನೆ ಇಂಟೆಲಿಜೆಂಟ್, ಲಾಯರ್ ಕಲ್ತಿದ್ದಾನೆ, ಜಡ್ಜ್ ಆಗಿದ್ದಾನೆ ಇಂಟೆಲಿಜೆಂಟ್, IAS ಮಾಡಿದಾನೆ ಇಂಟೆಲಿಜೆಂಟ್. ಅದು ಇಂಟೆಲಿಜೆಂಟ್ ಅಲ್ಲ. ಇಂಟೆಲಿಜೆಂಟ್ ಅಂದ್ರೆ one has to surrender to Lord and he should understand that Krishna is the controller, Krishna is the proprietor, Krishna is the enjoyer. This person is intelligent. ಇವ ಬುದ್ಧಿವಂತ. ಹಾಗಾಗಿ ನಮ್ಮ ಭಾಷೆ ಪ್ರಕಾರವೇ ಬೇರೆ, ಇಲ್ಲಿ ಬೇರೆ. ಅದಕ್ಕೆ ಒಂದು ಆಧ್ಯಾತ್ಮಿಕ ವಿಜ್ಞಾನ ಅಂದ್ರೆ ನಮ್ಮ ಸೋಕಾಲ್ಡ್ ಸೈನ್ಸ್ ಮತ್ತೆ ಈ ಸ್ಪಿರಿಚುವಲ್ ಸೈನ್ಸ್. ಸ್ಪಿರಿಚುವಲ್ ಸೈನ್ಸ್ ಅಲ್ಲಿ ಬುದ್ಧಿವಂತ ಅಂದ್ರೆ ಬೇರೆ, ನಮ್ಮ ಈ ಸೋಕಾಲ್ಡ್ ಸೈನ್ಸ್ ಅಲ್ಲಿ ಬುದ್ಧಿವಂತ ಅಂದ್ರೆ ಬೇರೆ. ಇದು ಎರಡು ಮ್ಯಾಚ್ ಆಗುವುದಿಲ್ಲ. ಅದಕ್ಕೆ ಪ್ರಭುಪಾದರು ಒಂದದ್ದು ಸೋಕಾಲ್ಡ್ ಬುದ್ಧಿವಂತಿಗೆ. ನಮ್ಮ ಮೆಟೀರಿಯಲ್ ಅಂದ್ರೆ ಸೋಕಾಲ್ಡ್ ಬುದ್ಧಿವಂತಿಗೆ, ಸ್ಪಿರಿಚುವಲ್ ಅಂದ್ರೆ ರಿಯಲ್ ಬುದ್ಧಿವಂತಿಗೆ. ಯಾಕೆಂದ್ರೆ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಯು ಆರ್ ಏಬಲ್ ಟು ಸಿ. ನಿಜವಾದ ಜ್ಞಾನ ನಮಗೆ ಅರ್ಥ ಆಗುತ್ತೆ. ಎಸ್, ಇದ್ರ ಬಗ್ಗೆ ತುಂಬಾ ಹೇಳ್ಬೋದು. ಅದರ ನೆಕ್ಸ್ಟ್ ಶ್ಲೋಕ ಉಂಟು, ನೆಕ್ಸ್ಟ್ ಶ್ಲೋಕದ ಬಗ್ಗೆ ಹೇಳ್ತೇನೆ. ಓಕೆ, ಹರೇ ಕೃಷ್ಣ. ಹಾಗೆ ಗರ್ಭೋದಕ ವಿಷ್ಣುವಾಗಿ ಅದನ್ನು ಪ್ರವೇಶಿಸಿದನು. ಈಗ ಪ್ರಭುಪಾದೊಂದು ಮಾತು ಹೇಳ್ತಾರೆ ಇಲ್ಲಿ, ಭಾವಾರ್ಥ. ಎಲ್ಲಾ ಬ್ರಹ್ಮಾಂಡಗಳು ಕಾರಣ ಸಮುದ್ರದೊಳಗೆ ತೇಲಾಡುತ್ತಿವೆ ಎಂದು ಈ ಶ್ಲೋಕದಿಂದ ತಿಳಿದು ಬರುತ್ತದೆ ನೋಡಿ. ಹಾಗೆ ಎಲ್ಲ ಬ್ರಹ್ಮಾಂಡ ತೇಲಾಡ್ತಾ ಉಂಟು. ಇದರಿಂದ ನಾವು ಅರ್ಥ ಮಾಡ್ಬೇಕು ಹೇಗೆ ತೇಲಾಡುವಂತ. ಸೈಂಟಿಸ್ಟ್ನವ್ರು ಹೇಳ್ಬೋದು ಹೇಗೆ ತೇಲಾಡುವ. ಇಫ್ ಯು ಫಸ್ಟ್ ಎಂತಂದ್ರೆ ನಾವು ಅದಕ್ಕೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯೇನ ಸೇವೆಯ ಉಪದಕ್ಷಿಣತೆ ಜ್ಞಾನ ಜ್ಞಾನಿನ ತತ್ವದರ್ಶಿನ. ಫಸ್ಟ್ಗೆ ನಾವು ಸರೆಂಡರ್ ಆಗಬೇಕು ಗುರುವಿಗೆ, ತದ್ವಿಧಿ ಪ್ರಣಿಪಾತೇನ. ಮತ್ತೆ ನಾವು ಪ್ರಶ್ನೆ ಮಾಡಬೇಕು, ಮತ್ತೆ ನಾವು ಅವರಿಗೆ ಸೇವೆ ಮಾಡಬೇಕು. ಆಗ ನಮಗೆ ಇದು ಗೊತ್ತಾಗ್ತದೆ. ಇಲ್ಲ ಗೊತ್ತಾಗುದಿಲ್ಲ. ಇಲ್ಲ ನಾವು ಅಲ್ಲ ಏರ್ತ್ ಹೇಗೆ ಅಂದ್ರೆ ಫ್ಲಾಟ್ ಉಂಟು. ಎಂತ ಹೇಳುವಂಥದ್ದು, ಶಾಸ್ತ್ರದಲ್ಲಿ ತೇಲಾಡುವಂಥದ್ದು ಉಂಟು, ನಾವು ಅದನ್ನು ಒಪ್ಪುವುದಿಲ್ಲ. ನಮ್ಮ ಪ್ರಕಾರ ಹೀಗೆ ಉಂಟು, ಹೀಗೆ ಉಂಟು, ಹೀಗೆ ಉಂಟು. ಇಲ್ಲ, ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಉಂಟು, ನಮ್ಮ ಪ್ರಕಾರ ಅಲ್ಲ. ಎಸ್, ಓಕೆ, ಶ್ಲೋಕ 16ಕ್ಕೆ ಹೋಗುವ. 16. ಓಕೆ. ತಸ್ಯ ನಾಭೇ ಅಭೂತ್ ಪದ್ಮಂ ಸಶ ಅರ್ಕ ಉರು ದಿದಿತಿ ಸರ್ವ ಜೀವನಿಕಾಯ ಓಕ ಯತ್ರ ಸ್ವಯಂ ಅಭೂತ್ ಸ್ವರಾಟ್. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ್ ಕಿ ಜೈ. ದೇವೋತ್ತಮ ಪುರುಷನಾದ ಗರ್ಭೋದಕ್ಷ ವಿಷ್ಣುವಿನ ನಾಭಿಯಿಂದ ಪ್ರಕಾಶಮಾನ 1000 ಸೂರ್ಯರಂತೆ ಹೊಳೆಯುವ ಕಮಲ ಪುಷ್ಪವೊಂದು ತಲೆದೋರಿತು. ಈ ಕಮಲ ಪುಷ್ಪವು ಎಲ್ಲಾ ಬದ್ಧಾತ್ಮಗಳ ಆಶ್ರಯ ಸ್ಥಾನವಾಗಿದೆ. ಕಮಲ ಪುಷ್ಪದಿಂದ ಹೊರಬಂದ ಮೊದಲ ಜೀವಿ ಎಂದರೆ ಸರ್ವಶಕ್ತನಾದ ಬ್ರಹ್ಮನು. ಎಸ್, ಈಗ ಬ್ರಹ್ಮ ಮೊದಲ ಜೀವಿ. ಪ್ರಪದಿರುವಂಥದ್ದು ಈಸ್ ಅಥಾರಿಟಿ. ಈಗ ನಾವು ಅಥಾರಿಟಿ ಅಲ್ಲ, ಬ್ರಹ್ಮ ಇಸ್ ಅಥಾರಿಟಿ. ಆದ್ರೆ ನಮ್ಮ ಟೆಂಡೆನ್ಸಿ ಅಂತ ಅಂದ್ರೆ ಕಪ್ಪೆ ತರ ಕುಟ್ರುಗು ಕುಟ್ರುಗು ಕುಟ್ರುಗು, ಕಪ್ಪೆ ಅಂತ ಮಾಡುವಂಥದ್ದು, ಗುಡ್ರುಗು ಗುಡ್ರುಗು ಹೇಳುವಂಥದ್ದು. ಹಾಗೆ ಎಂತ ಬರ್ತದೆ, ಹಾವು ಬಂದು ತಿನ್ನುವಂಥದ್ದು. ಹಾಗೆ ನಾವು ವಿ ಸ್ಪೀಕ್ ಸೋ ಮೆನಿ ನಾನ್ ಸೆನ್ಸ್ ಥಿಂಗ್ಸ್. ಮಾತಾಡುವುದು ನಮ್ದು ಹವ್ಯಾಸ, ಎಂತೆಲ್ಲ ಹೇಳ್ತೇವೆ. ಬಟ್ ಮಾತಾಡುವಂಥದ್ದು ಯಾರಂದ್ರೆ ದ ಪರ್ಸನ್ ಹೂ ಇಸ್ ದಿ ಅಥಾರಿಟಿ, ಆಚಾರ್ಯ. ಸೊ ಹಿಯರ್ ಬ್ರಹ್ಮ ಇಸ್ ದಿ ಆಚಾರ್ಯ. ಬ್ರಹ್ಮನಿಗೆ ಹೆಸರೆಂತಂದ್ರೆ ಈಸ್ ಒಂದು ನಿಮಿಷ. ಕಮಲ ಪುಷ್ಪವು ಎಲ್ಲ ಪದಾರ್ಥ ಆಶ್ರಯ ಸ್ಥಾನವಾಗಿದೆ. ಕಮಲ ಪುಷ್ಪದಿಂದ ಹೊರಬಂದ ಮೊದಲ ಜೀವಿ ಎಂದರೆ ಸರ್ವಶಕ್ತನಾದ ಬ್ರಹ್ಮನು. ಎಸ್, ಪ್ರಭುಪಾದ ಇರುವಂತದ್ದು ನಮ್ಗೆ ಅಂತಂದ್ರೆ ನಾವು ಹೊರಗೆ ಬಂದದ್ದು ತಾಯಿಯ ಗರ್ಭದಿಂದ.
ತಾಯಿ ಮಗುವನ್ನು ಹುಟ್ಟಿಸ್ಲಿಕ್ಕೆ ತಂದೆ ಬೇಕು. ಮದುವೆ ಆದ ಮೇಲೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಮತ್ತೆ ಸೆಕ್ಸ್ ಇಂಟರ್ಕೋರ್ಸ್ ಇಂದ ಮಗು ಇಮಿಡಿಯೇಟ್ ಆಗುವುದಿಲ್ಲ, 9 ತಿಂಗಳು ಕಾಯಬೇಕು. ಈ ರೀತಿಯಲ್ಲಿ ನಮಗೆ ಉಂಟು. ಅದಕ್ಕೆ ನಾವು ವಿ ಆರ್ ಕಂಡೀಷನ್ ಲಿವಿಂಗ್ ಎಂಟಿಟಿ. ವಿ ಆರ್ ನಾಟ್ ಲಿಬರೇಟೆಡ್. ವಿ ಆರ್ ಕಂಡೀಷನ್ ಟು ಬಿ ಇನ್ ದಿ ಸ್ಟಮಕ್ ಫಾರ್ 9 months. ನಾವು ವಿ ಆರ್ ಕಂಡೀಷನ್ 9 ತಿಂಗಳು. ವಿ ಹ್ಯಾವ್ ಟು ಸಫರ್ ಇನ್ ಸ್ಟಮಕ್. ಹೊಟ್ಟೆಲಿರುವಾಗ ವಿ ಆರ್ ಸಫರಿಂಗ್. ಸಫರಿಂಗ್ ಅಂದ್ರೆ ಎಂತಂದ್ರೆ ಸಪೋಸ್ ನಿಮ್ಮನ್ನು ಗೋಣಿ ಚೀಲದಲ್ಲಿ ಹಾಕಿದ್ದಾರೆ, ನಿಮ್ಗೆ ಅದು ಸಫೋಕೇಟ್ ಆಗ್ತದೆ. ನಿಮಗೆ ಒಮ್ಮೆ ಗೋಣಿ ಚೀಲದಿಂದ ಹೊರಗೆ ಬರಬೇಕಂತ ಆಗ್ತದೆ. ಅದೇ ರೀತಿ ತಾಯಿಯ ಹೊಟ್ಟೆಲಿರುವಂತದ್ದು ನಿಜವಾದ ಸಫೋಕೇಶನ್. ಯಾಕೆಂದ್ರೆ ಅಲ್ಲಿ ಇರುವಂತದ್ದು ಮಲ, ಮೂತ್ರ, ರಕ್ತ ಎಲ್ಲ ಸ್ಟಿಂಕಿಂಗ್. ಒಳ್ಳೆ ಪ್ಲೇಸ್ ಅಲ್ಲ ಇರ್ಲಿಕ್ಕೆ, ಒಳ್ಳೆ ಪ್ಲೇಸ್ ಅಲ್ಲ. ಹಾಗಾಗಿ ನಮ್ಮ ಹುಟ್ಟು ಈ ರೀತಿಯ ಹುಟ್ಟು. ಆದ್ರೆ ಬ್ರಹ್ಮನ ಹುಟ್ಟು ಆ ರೀತಿ ಅಲ್ಲ. ಪ್ರಭುಪಾದ ಹೇಳುವಂತದ್ದು, ವಿದೌಟ್ ದಿ ಹೆಲ್ಪ್ ಆಫ್ ಲಕ್ಷ್ಮಿ ಗರ್ಭೋದಕಶಾಯ ವಿಷ್ಣು ಕ್ರಿಯೇಟೆಡ್ ಬ್ರಹ್ಮ. He has created Brahma. He can create anybody like that. ಪ್ರಭುಪಾದ ಹೇಳುವಂತದ್ದು ಯಾರನ್ನು ಕೂಡ ಆ ರೀತಿ ಕ್ರಿಯೇಟ್ ಮಾಡಬಹುದು. ಈಗ ನಾನು ಕೂಡ ನಾನು ದೊಡ್ಡ ಸೈಂಟಿಸ್ಟ್, ನಾನು ಕೂಡ ಆ ರೀತಿ ಕ್ರಿಯೇಟ್ ಮಾಡ್ತೇನೆ, ಇಲ್ಲ, ಆಗುದಿಲ್ಲ. ಪ್ರಭುಪಾದ ಹೇಳುವಂತದ್ದು, ಒಮ್ಮೆ ಸೈಂಟಿಸ್ಟ್ನವರೆಲ್ಲ ದೊಡ್ಡ 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 ಮಾತುಗಳನ್ನು ಹಾಡಿದ್ರು. ಆಗ ಪ್ರಭುಪಾದ ಹೇಳುವಂಥದ್ದು, ಓಕೆ, ಐ ವಿಲ್ ಸರೆಂಡರ್ ಟು ಯು. ನಾನು ನಿಮಗೆ ಶರಣಾಗತಿ ಆಗ್ತೇನೆ. ಕ್ರಿಯೇಟ್ ಒಂದು ಬೀಜವನ್ನು ನೀವು ಕ್ರಿಯೇಟ್ ಮಾಡಿ. ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ, ಬೀಜವನ್ನು ಕ್ರಿಯೇಟ್ ಮಾಡುವಂಥದ್ದು ನಾನು. 10th ಚಾಪ್ಟರ್ ಅಲ್ಲಿ ಉಂಟು. ಹಾಗೆ ಕೃಷ್ಣ ತುಂಬಾ ಬೀಜವನ್ನು ಕ್ರಿಯೇಟ್ ಮಾಡಿದ್ದಾನೆ, ಆದ್ರೆ ಅವನಿಗೆ ಅಹಂಕಾರ ಇಲ್ಲ. ಪ್ರಪೋಸ್ ಇರುವಂಥದ್ದು, ಒಂದು ಬೀಜವನ್ನು ಕ್ರಿಯೇಟ್ ಮಾಡಿ. ಅಲ್ಲ, ವಿ ಆರ್ ಡೂಯಿಂಗ್ ರಿಸರ್ಚ್, ವಿಲ್ ಕ್ರಿಯೇಟ್. ಯಾವಾಗ? ಈಗ ಕ್ರಿಯೇಟ್ ಮಾಡಿ, ಒಂದು ಕ್ರಿಯೇಟ್ ಮಾಡಿ. ನಾನು ತುಂಬಾ ಕೇಳುವುದಲ್ಲ, ಒಂದು ಆಗುವುದಿಲ್ಲ. ಹಾಗಾಗಿ ಭಗವಂತನನ್ನು ನಮಗೆ ಇಮಿಟೇಷನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಭಗವಂತನೇ, ನಾವೇ. ಪ್ರಭುಪಾದ God is always God, dog is always dog. Spelling is same. God God, DOG dog. ನಾಯಿ ದೇವರಾಗ್ಲಿಕ್ಕೆ ಆಗುದಿಲ್ಲ. ಒಂದು ಸಂಸ್ಥೆ, ಫೇಮಸ್ ಸಂಸ್ಥೆ ಹೇಳುವಂಥದ್ದು, ಆ ದರಿದ್ರ ನಾರಾಯಣ ಕಾ ಸೇವಾ ಕರೋ. ಪ್ರಭುಪಾದ ಹೇಳ್ತಾರೆ, ನಾರಾಯಣ ಇಸ್ ನಾಟ್ ದರಿದ್ರ, ಯು ಆರ್ ದರಿದ್ರ. ದರಿದ್ರ ನಾರಾಯಣ ಅಂದ್ರೆ ಬಡವರ ಸೇವೆ ಮಾಡಿ. ಜನಸೇವೆಯೇ ಜನಾರ್ದನ ಸೇವೆ. ಪ್ರಭುಪಾದ ಹೇಳ್ತಾರೆ, ಜನಸೇವೆ ಜನಾರ್ದನ ಸೇವೆ ಅಲ್ಲ, ಜನಾರ್ದನ ಸೇವೆ ಮಾಡ್ಬೇಕು ನಾವು ಫಸ್ಟಿಗೆ. ಈ ಎಲ್ಲ ಜನಸೇವೆ ಮಾಡುವವರು ನೋಡಿ, ಜನಾರ್ದನಿಗೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಜನಾರ್ದನನ್ನು ದರಿದ್ರ ನಾರಾಯಣ ಹೇಳ್ತಾರೆ. ಪ್ರಭುಪಾದ ಇದಕ್ಕೆ ಪ್ರಭುಪಾದ ಕ್ಲಾಸ್ ಎಲ್ಲ ಕೇಳಿ, ಕೆಪ್ಪೆಗೆ ಹೊಡೆದಾಗೆ ಮಾತಾಡ್ತಾರೆ ಪ್ರಭುಪಾದ. ನಾರಾಯಣ ಇಸ್ ನಾಟ್ ದರಿದ್ರ. ದೇರ್ ಆರ್ ಕ್ರೋರ್ಸ್ ಆಫ್ ಲಕ್ಷ್ಮೀಸ್ ಇನ್ ದ ಕ್ಯೂ. ಕೋಟಿಗಟ್ಟಲೆ ಲಕ್ಷ್ಮಿಯರಿದ್ದಾರೆ, ಕ್ಯೂ ಅಲ್ಲಿ ಇದ್ದಾರೆ, ನಾರಾಯಣ ಸೇವೆಗೆ ಹೀಗಿದ್ದಾರೆ. ಎಸ್, ಐ ವಾಂಟ್ ಟು ಸರ್ವ್. ಹೇಗೆ ದರಿದ್ರ ಆಗುವಂಥದ್ದು. ಹಾಗಾಗಿ ನಾವು ನಮ್ಮ ಪರಿಭಾಷೆ ಕೊಟ್ಟಿದ್ದೇವೆ, ಪಾಪದವರ ಸೇವೆ ಮಾಡಿ. ಪ್ರಭುಪಾದ ಹೇಳುವಂಥದ್ದು, ಪಾಪದವ ಹೇಗೆ ಆದ? ಆಕ್ಚುಲಿ ನಾವೆಲ್ಲರೂ ಪಾಪದವರೇ. ಪ್ರಭುಪಾದ ಆಲ್ ಆರ್ ಪುವರ್ಸ್, ಬೆಗರ್ಸ್. ಕೃಷ್ಣ ಇಸ್ ಓನ್ಲಿ ರಿಚ್. ಹಾಗಾಗಿ ನಾವು ಹೇಳುವಂಥದ್ದು, ನಾನು ಶ್ರೀಮಂತ, ಅವ ಪಾಪ. ಇದು ನಮ್ಮ ಬಾಡಿಲಿ ಪ್ಲಾಟ್ಫಾರ್ಮ್. ಎಲ್ಲರೂ ಪಾಪದವರೇ ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ಪಾಪದವರ ಸೇವೆ ಮಾಡಿ. ಈಗ ಅವ ಪಾಪದವ ಹೇಗೆ ಆದ? ಬಿಕಾಸ್ ಆಫ್ ಹಿಸ್ ಪ್ರೀವಿಯಸ್ ಲೈಫ್. ಕರ್ಮಾನುಸಾರ ಅವನಿಗೆ ಈ ದೇಹ ಸಿಕ್ಕಿದೆ. He has to suffer for that. You can't change his destination. Only bhaktas can change his destination. ಭಕ್ತನಿಗೆ ಅವನ ಡೆಸ್ಟಿನೇಷನ್ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ನಾವು ಈಗ ನೀವು ರೈಲ್ವೆ ಸ್ಟೇಷನ್ ಹೋಗ್ತೀರಿ, ಅಲ್ಲಿ ತುಂಬಾ ಒಂದು ಕೈ ಇರುವವ, ಒಂದು ಕೈ ಎಲ್ಲ ತುಂಬಾ ಸಣ್ಣದಾಗಿದೆ, ಮತ್ತೆ ಈಗ ವೀಕ್ ಇದ್ದಾನೆ. ಅವ ಅಮ್ಮ ಅಮ್ಮ 5 ದಿವಸ ಆಯ್ತು ತಿನ್ನದೆ ಅಮ್ಮ ಅಮ್ಮ ಈ ರೀತಿ ಮಾಡ್ತಾನೆ. ಆಗ ನಿಮ್ಗೆ ಸಹಾಯ ಮಾಡ್ಬೇಕು, ಹೀಗೆ ಕೊಡ್ತೇವೆ. ಆ ರೀತಿ ಕೊಡಬಾರ್ದಂತೆ. ಅಂದ್ರೆ ಪ್ರಭುಪಾದ ಹೇಳುವಂಥದ್ದು. ಯಾಕೆ? ಈಗ ನಾವು ಕೊಡ್ತೇವೆ, ನಮ್ಮಂತ ಪ್ರಸಾದ ಇರ್ತದೆ, ಪ್ರಸಾದ ಕೊಡ್ತೇವೆ, ಎಲಿವೇಟ್ ಆಗ್ತಾನೆ. ಪ್ರಸಾದ ತಿಂದು ನೆಕ್ಸ್ಟ್ ಲೈಫ್ಗೆ ಈ ವಿಲ್ ಐದರ್ ನೆಕ್ಸ್ಟ್ ಲೈಫ್ ಆರ್ ದಿಸ್ ಲೈಫ್ ಈ ವಿಲ್ ಗೆಟ್ ಸಮ್ ಚಾನ್ಸ್
ಅಲ್ಲಿ ಹೋಪ್ ಉಂಟು. ನಾವೆಂತ ಮಾಡುವಂಥದ್ದು, ನಮ್ಗೆ ಆಗುವಂಥದ್ದು ಅವನನ್ನು ಸರಿ ಮಾಡ್ಬೇಕು, ನಿಮ್ಗೆ ಸರಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಓಕೆ, ಒಬ್ಬನನ್ನು ನೀವು ಸರಿ ಮಾಡಿದ್ದೀರಿ, ಎಷ್ಟೋ ಕೋಟಿಗಳ ಜನ ಈ ರೀತಿ ಇದ್ದಾರೆ, ಎಲ್ಲರೂ ಸರಿ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ. ಸೊ ಸರಿ ಮಾಡ್ಲಿಕ್ಕೆ ಆಗುವಂಥದ್ದು ಕೃಷ್ಣ ಪ್ರಜ್ಞೆಯ ವ್ಯಕ್ತಿಯಿಂದ. ಯಾಕೆಂದ್ರೆ ನಾವು ನೋಡುವಂಥದ್ದು ಅವನ ದೇಹವನ್ನು. ಈಸ್ ನಾಟ್ ಬಾಡಿ, ಈಸ್ ಸ್ಪಿರಿಟ್, ಸೋಲ್. ಸೊ when devotee sees, he sees the soul. ಸೊ ಭಕ್ತನಿಗೆ ಅಂತಂದ್ರೆ ಎಸ್, ಈ ಆತ್ಮವನ್ನು ಹೇಗೆ ನಾನು ರಕ್ಷಣೆ ಮಾಡುವಂಥದ್ದು ಈ ರೀತಿ ನೋಡ್ತಾನೆ. ನಾವು ನೋಡುವಂಥದ್ದು ಹಾಗೆ ಪಾಪದವರು, ಎಲ್ಲರೂ ಪಾಪದವರೇ. ಈಗ ನಾವು ಪ್ರಾಕ್ಟಿಕಲಿ ನಮ್ಗೆ ಇನ್ಕಮ್ ಇಲ್ಲ, ವಿ ಆರ್ ಝೀರೋ. ಅದ್ರೊಂದು ಬಟ್ಟೆ, ಒಳ್ಳೆ ಬಟ್ಟೆ ಹಾಕಿದ್ದೇವೆ ಅಷ್ಟೇ, ಬೇರೆ ಎಂತ ಇಲ್ಲ. ಆಕ್ಚುಲಿ ನಾವು ಕೂಡ ಪಾಪದವರೇ, ಎಲ್ಲರೂ ಪಾಪದವರೇ. ಈಗ ಜನರ ಲೆಕ್ಕ ಪ್ರಕಾರ ಪಾಪದವ ಅಂದ್ರೆ ಒಂದು ಎಂತ ಹಣ ಇಲ್ಲ. ಈಗ ನಮ್ಮ ಹತ್ರ ಎಂತ ಹಣ ಉಂಟು? ಎಂತ ಇಲ್ಲ. ನೀವು ನೋಡಿ ಬಂದ್ರೆ ನಾವು ಕೂಡ ಪಾಪದವರೇ. ಅದಕ್ಕೆ ನಾವು ಹೇಳೋದು ನಾವು ಭಿಕ್ಷುಕರ ಅಂತ. ನಾವು ಹೋಗಿ ಕೇಳುವಂತ, ಜನರೇ ಕೊಡಿ ಭಗವಂತನ ಸೇವೆಗೆ. ಕೊಟ್ಟ ಹಣವನ್ನು ನಾವು ಯೂಸ್ ಮಾಡೋದಿಲ್ಲ, ಭಗವಂತನ ಸೇವೆಗೆ ಯೂಸ್ ಮಾಡುವಂಥದ್ದು. ಹಾಗೆ ನಾವು ಕೂಡ ಪಾಪದವರೇ. ಹಾಗಾಗಿ ನಮ್ಗೆ ಪಾಪದವರು ಅನ್ನುವ ಪರಿಭಾಷೆಯನ್ನು ನಾವು ಚೇಂಜ್ ಮಾಡ್ಬೇಕು. ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದೆ ಆಗುವುದಿಲ್ಲ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಬ್ರಹ್ಮ ಈಸ್ ನಾಟ್ ಲೈಕ್ ದಟ್. ಬ್ರಹ್ಮ ಹೇಗೆ ಬಂದ ಅಂದ್ರೆ ವಿದೌಟ್ ಲಕ್ಷ್ಮಿಯ ಸಹಾಯ ಇಲ್ಲದೆ ಗರ್ಭದಕ್ಷ ವಿಷ್ಣು ಸೃಷ್ಟಿ ಮಾಡಿದ ಲೋಟಸ್ ಇಂದ. ಹಾಗಾಗಿ ನಮ್ಮ ಹುಟ್ಟು ಮತ್ತೆ ಇದಕ್ಕೆ ಅಜಗಜಾಂತರ ವ್ಯತ್ಯಾಸ ಉಂಟು. ಪ್ರಭುಪಾದ ಹೇಳುವಂಥದ್ದು, ಪರ್ಸನ್ ಹೂ ಕೆನಾಟ್ ಸಿ, ಹೌ ಹಿ ಕ್ಯಾನ್ ಟೇಕ್ ನದರ್ ಪರ್ಸನ್ ಹೂ ಕೆನಾಟ್ ಸಿ. ಈಗ ಒಬ್ಬನಿಗೆ ಕುರುಡ, ಅವನಿಗೆ ಕಣ್ಣು ಕಾಣುವುದಿಲ್ಲ, ಅವ ಇನ್ನೊಂದು ಕುರುಡ ಅನ್ಕೊಂಡು ಹೋಗುವಂಥದ್ದು ಎಂತ ಆಗ್ತದೆ? ಎಸ್, ಯಾರು ಹೇಳ್ತೀರಿ? ಈಗ ಒಬ್ಬ ಕುರುಡ ಇನ್ನೊಂದು ಕುರುಡ ಅನ್ಕೊಂಡು ಹೋಗ್ತಾನೆ, ಹಾಗೆ ಎಂತ ಆಗ್ತದೆ? ಸಪೋಸ್ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಎಂತ ಆಗ್ತದೆ? ಇಬ್ಬರು ಬೀಳ್ತಾರೆ. ಎಸ್, ಇಬ್ಬರು ಹಳ್ಳಕ್ಕೆ ಅಲ್ಲ. ಈಗ ನಾನು ರೋಡ್ ಕ್ರಾಸ್, ಇಬ್ಬರು ಗಾಡಿ ಅಡಗಿ ಬಿಡ್ದು ಚಟ್ನಿ ಹಾಕ್ತಾರೆ, ಅಲ್ಲಿಗೆ ಸ್ಮ್ಯಾಶ್ ಆಗ್ತಾರೆ, ಸಾಯ್ತಾರೆ. ಸೊ ನಾವೆಂತ ಅಂದ್ರೆ, ಯಾರಿಗೆ ಕಣ್ಣು ಉಂಟು, ಸರಿ ಉಂಟು, ಅವರ ಕಡೆಗೆ ಹೋಗ್ಬೇಕು ನಾವು. ಅದಕ್ಕೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋದು ಒಂದು ಶ್ಲೋಕ ಹೇಳ್ತೇವೆ, ಓಂ ಅಜ್ಞಾನ ನಿಮಿನಂದಸ್ಯ ಜ್ಞಾನಾಂಜನ ಶಲಾಕ್ಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈ ಅಜ್ಞಾನದ ಕತ್ತಲಿದ್ದ ನನ್ನನ್ನು ಜ್ಞಾನದ ಬೆಳಕಿನಿಂದ ಈ ಗುರು ಜ್ಞಾನ ಎನ್ನುವ ಟಾರ್ಚಿನಿಂದ ನನ್ನನ್ನು ಆಚೆ ಎತ್ತಿದ್ದಾರೆ. ಹಾಗಾಗಿ ನಾವು ಇನ್ನೊಬ್ಬ ಕಣ್ಣು ಸರಿ ಇದ್ದವನ ಹತ್ರ ಹೋಗ್ಬೇಕು. ನಾವು ಕಣ್ಣು ಸರಿ ಇಲ್ಲದವ ಅಲ್ಲಿ ಅಲ್ಲ. ಹಾಗಾಗಿ ದಟ್ ಈಸ್ ನೋನ್ ಆಸ್ ಆಚಾರ್ಯ, ದ ಪರ್ಸನ್ ಹೂ ಕ್ಯಾನ್ ಸಿ. ಎಂತ ಸಿ? he can see as it is. he can see Krishna. he can see Krishna each and every place. ಅಬ್ಸರ್ವ್ ಆಗಿದ್ದಾನೆ, ಕೃಷ್ಣ ನೋಡ್ತಾ ಇದ್ದಾನೆ. ಈಸ್ ಇನ್ ಲೀಲಾ ಸ್ಮರಣ. ಹಾಗಾಗಿ ಅಂತವನ ಬಳಿಗೆ ನಾವು ಹೋಗ್ಬೇಕು. ಇದು ಮಿಸ್ಟೇಕ್ ಆಗುವಂಥದ್ದು. ಪ್ರಪೋಸ್ ಹೇಳುವಂಥದ್ದು, ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್. ಬೋತ್ ಆರ್ ಚೀಟರ್ಸ್. ಯಾರು? ಈ ಸೋ ಕಾಲ್ಡ್ ಜನ. ಯಾರು ಹೇಳ್ತಾನೆ? ಅವ ಮತ್ತೆ ಅವನ ಹತ್ರ ಹೋಗುವವರು. ಹಾಗಾಗಿ ನೋಡಿ, ನಾವು ಲಾಸ್ಟ್ ಲೈಫಲ್ಲಿ ಎಂಥದ ಪುಣ್ಯ ಮಾಡಿದ್ದೇವೆ. ಹಾಗಾಗಿ ನಮಗೆ ಸರಿಯಾದ ಸಂಪ್ರದಾಯದಿಂದ, ಸರಿಯಾದ ಗುರು ಪರಂಪರೆಯಿಂದ ಬೋನೋಫೈಡ್ ಆಚಾರ್ಯ ಈಸ್ ಓಲಿ ಅಂದ್ರೆ ಇಸ್ ಡಿವೈನ್ ಗ್ರೇಸ್ ಅಭಯ ಚರಣಾನುಭಕ್ತಿವೇದ ಸ್ವಾಮಿ ಶಿಲಪ್ರಭ ಅವರ ಶೆಲ್ಟರ್ ನಮಗೆ ಸಿಕ್ಕಿದೆ. ಇದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೇವೆ. ನಿಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಎಷ್ಟು ಪುಣ್ಯ ಮಾಡಿದ್ದೀರ ಅಂತ. ಸುಲಭದಲ್ಲಿ ಸಿಗುವುದಿಲ್ಲ ಇದು. ಸುಲಭದಲ್ಲಿ ಇದು ಸಿಗುವುದಿಲ್ಲ. ಇದಕ್ಕೆ ನೀವು ಬರ್ಬೇಕಿದ್ರೆ ನೀವು ಎಷ್ಟೋ ಪುಣ್ಯ ಮಾಡಿದ್ದೀರಿ. ಎಲ್ಲರಿಗೂ ಸಿಗುವಂಥದ್ದಲ್ಲ ಇದು. ಈಗ ನಾವೀಗ ಭಕ್ತಿಯಲ್ಲಿ ಸೀರಿಯಸ್ ಆಗ್ಲಿಲ್ಲ, ಆದ್ರೂ ಕೂಡ ನಾವು ಭಕ್ತಿಗೆ ಬಂದಿದ್ದೇವೆ, ನಮ್ಗೆ ಗೊತ್ತಾಗಿದೆ ಪ್ರಭುಪಾದ ಅಂತ ನಾವು ಕೃಷ್ಣ ಬಗ್ಗೆ ಮಾಡ್ತಾ ಇದ್ದೇವೆ. ಇದು ಬೈ ದಿ ಮರ್ಸಿ ಆಫ್ ಪ್ರಭುಪಾದ, ಅವರ ಕೃಪೆಯಿಂದ. ಅವರ ಕೃಪೆ ಇಲ್ಲದೆ ನಮ್ಗೆ, ಯಾಕೆಂದ್ರೆ ಈಗ ಹೇಗೆ ಅಂದ್ರೆ, ಸಪೋಸ್ ನಿಮ್ಮ ಹತ್ರ ₹1 ಉಂಟು,
1 ರೂಪಾಯಿಯಲ್ಲಿ ನಿಮ್ಗೆ 5 ಕೋಟಿಯದು ರಾಯಲ್ಸ್ ರಾಯ್ ಪರ್ಚೇಸ್ ಮಾಡ್ಬೇಕು. ಆಗ್ತದಾ? ಎಸ್, ಯಾರು ಹೇಳ್ತೀರಿ? ಈಗ ನಿಮ್ಮ ಹತ್ರ 1 ರೂಪಾಯಿ ಉಂಟು, ನಿಮ್ಗೆ 5 ಕೋಟಿಯ ರಾಯಲ್ಸ್ ರಾಯ್ ಕಾರ್ ಪರ್ಚೇಸ್ ಮಾಡ್ಬೇಕು, ಆಗ್ತದಾ? ಸಾಧ್ಯನೇ ಗುರುಜಿ. ಸಾಧ್ಯನೇ ಇಲ್ಲ ಪ್ರಭುಜಿ. ಸಾಧ್ಯನೇ ಇಲ್ಲ. ಆದ್ರೆ ಇಲ್ಲಿ ಎಂತಾಗಿದೆ ಅಂದ್ರೆ, ನಿಮ್ಗೆ ಈಗ ಕೃಷ್ಣ ಪ್ರಜ್ಞೆ ಸಿಕ್ಕಿದೆ, ಇದು 5 ಕೋಟಿ ಅಲ್ಲ, ತುಂಬಾ ಅದಕ್ಕಿಂತ ತುಂಬಾ ಕಾಸ್ಟ್ಲಿ ಅದು. It's a diamond, Prabhupada. This is a pure diamond shining, but you cannot, because your eyes are covered with Maya, you cannot see that shining. That is our mistake. ಇದು ಪ್ಯೂರ್ ಡೈಮಂಡ್. ಹೇಗೆಂದ್ರೆ ಆಫ್ರಿಕಾದಲ್ಲಿ ನೋಡಿ, ಆಫ್ರಿಕಾದ ಜನರು ನೋಡಿ, ಆಫ್ರಿಕಾದ ಜನರೆಲ್ಲ ಈ ಡೈಮಂಡ್ ಎಲ್ಲ ಬೆಳೆ ಬಾಳುವಂತದ್ದು, ಅವ್ರಿಗೆ ಗೊತ್ತಿಲ್ಲ ಅದರ ಬೆಳೆ, ಅವರು ಬೇರೆ ದೇಶದವರಿಗೆ ಕೊಡುವಂಥದ್ದು, ವ್ಯಾಲ್ಯೂ ಗೊತ್ತಿಲ್ಲ. ಆಫ್ರಿಕಾದಲ್ಲಿ ಎಲ್ಲ ಉಂಟು, ಆಕ್ಚುಲಿ ಎಲ್ಲ ಬೆಳೆ ಬಾಳುವಂಥದ್ದು ಎಲ್ಲ ಆಫ್ರಿಕಾದಲ್ಲಿ ಉಂಟು, ಆದ್ರೆ ಆಫ್ರಿಕನ್ ಜನರಿಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ. ಅದೇ ರೀತಿ ನಾವು ಕೂಡ ಕೃಷ್ಣ ಬಗ್ಗೆ ಸ್ಟಾರ್ಟ್ ಮಾಡಿದ್ದೇವೆ, ನಮ್ಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ. ವಿ ಆರ್ ಥ್ರೋಯಿಂಗ್ ಡೈಮಂಡ್ ಲೈಕ್ ದಿಸ್. ನಾವು ಬಿಸಾಡ್ತಾ, ಕಲ್ಲನ್ನು ಹೇಗೆ ಬಿಸಾಡ ಆದ್ರೆ ನಾವು ಬಿಸಾಡ್ತಾ ಇದ್ದೇವೆ, ನಮಗೆ ಗೊತ್ತಿಲ್ಲ ಅದರ ವ್ಯಾಲ್ಯೂ. ಅದೇ ರೀತಿ ಪ್ರಭುಪಾದದ ಕೃಪೆಯಿಂದ ನಾವು ಸರಿಯಾದ ಸಂಪ್ರದಾಯಕ್ಕೆ, ಸರಿಯಾದ ಗುರು ಪರಂಪರೆಯಿಂದ ಇದನ್ನು ಕೇಳ್ತಾ ಇದ್ದೇವೆ. ವಿ ಆರ್ ಫಾರ್ಚುನೇಟ್ ಪೀಪಲ್. ತುಂಬಾ ಅದೃಷ್ಟವಂತರು ನಾವು, ಇಲ್ಲದೆ ಇದು ಸಿಗುವುದಿಲ್ಲ. ಹೇಗೆಂದ್ರೆ ಒಂದು ಭಜನ್ ಉಂಟು, ಇದು ಸುರಭಿ ಕುಂಜಲ್ಲಿ ನಿತ್ಯಾನಂದ ಪ್ರಭು ಹೇಳುವಂತ ಭಜನ್, ಸಾರಿ ಭಕ್ತಿವಿನೋದ್ ಠಾಕೂರ್ ಹೇಳುವಂತ ಭಜನ್. ಇದು ನಿತ್ಯಾನಂದ ಪ್ರಭು ಸುರಭಿ ಕುಂಜಲ್ಲಿ ಮಾರ್ಕೆಟ್ ಪ್ಲೇಸ್. ಎಸ್, ಹರೇ ಕೃಷ್ಣ ಎಲ್ಲರಿಗೂ. ಎಂತಂದ್ರೆ ನಾನು ಇವತ್ತು ಈಗ 11:15 ನಂದು ಫ್ಲೈಟ್, ನಾನು ಮಾಯಾಪುರ ಹೋಗ್ತಾ ಇದ್ದೇನೆ. 3 ತಾರೀಕಿಂದ 8 ತಾರೀಕು ತನಕ ಮಾಯಾಪುರ ಯಾತ್ರೆ ಉಂಟು. ಹಾಗಾಗಿ ಎಲ್ಲರೂ ಅರೇಂಜ್ಮೆಂಟ್ಗೆ ಹೋಗುವಂಥದ್ದು, ಯಾಕೆಂದ್ರೆ ಯಾತ್ರೆ ಮುಂಚೆ ಈಗ 1-2 ದಿವಸ ಇರ್ತೇನೆ ಅಲ್ಲಿ, ಅಲ್ಲಿಂದಲೇ ಕ್ಲಾಸ್ ಮಾಡ್ತೇನೆ ನಾಳೆ. ಹಾಗಾಗಿ ಎಲ್ಲರೂ ಬನ್ನಿ. ಈಗ ಇಲ್ಲಿ ನಾನು ಕ್ಲಾಸ್ ಮಾಡಿದಲ್ಲ, ಈಗ ನಿಮ್ಗೆ ಒಂದು ಸ್ಪೆಷಲ್ ಅಂತ ಅಂದ್ರೆ, ಈ ರೀತಿಯ ಕ್ಲಾಸ್ ಅಲ್ಲಿ ನಾವು ಒಟ್ಟಿಗೆ ಸೇರಿ ಮಾಡುವ. 1 ಗಂಟೆ ನಾನು ನಿಮ್ಗೆ ಇಡ್ತೇನೆ ದಿವಸದಲ್ಲಿ. ನಂದು ಶೆಡ್ಯೂಲ್ ಎಷ್ಟೇ ಟೈಟ್ ಇರಲಿ, ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ಬನ್ನಿ. ಮತ್ತೆ ಡಿವೋಟಿ ಅಸೋಸಿಯೇಷನ್ ಇಂದ ಎಂತಾಗ್ತದೆ, ನಮಗೆ ಭಕ್ತಿಯಲ್ಲಿ ಇನ್ನೂ ಜಾಸ್ತಿ ಶಕ್ತಿ ಬರ್ತದೆ. ಹಾಗೆ ಅರೇಂಜ್ಮೆಂಟ್ಗೆ ಹೋಗ್ತಾ ಇದ್ದೇನೆ ಈಗ 11:15 ನನ್ನ ಫ್ಲೈಟ್. ಓಕೆ, ಹಾಗೆ ಎಸ್, ಸುರಭಿಗುಂಜಿಗೂ ಹೋಗ್ಲಿಕ್ಕೆ ಉಂಟು, ನಾವು ಯಾತ್ರೆಯಲ್ಲಿ ಹೋಗ್ಲಿಕ್ಕೆ ಉಂಟು. ಹಾಗೆ ಭಕ್ತಿವಿನೋದ್ ಠಾಕೂರ್ ಹೇಳುವಂತಹದ್ದು ಭಜನ್, ಸುರಭಿ ಕುಂಜೇತೆ ನಾಮೆ ರಾಟೆ ಖುಲೆಚೆ ಖುದ್ ನಿತಾಯ್ ಬೋರೋ ಸುಖೇರ್ ಕಬೋರ್ ಗಾಯ್ ಶ್ರದ್ಧಾ ಮೂಲೆ ಶುದ್ಧ ನಾಮ್ ಹತೇತೆ ಬಿಕಾಯ್. ಇದ್ರ ಅರ್ಥ ಇದು ಬೆಂಗಾಲಿ ನೋಡಿ. ಎಂತಂದ್ರೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನಮ್ಗೆ ಬೆಂಗಾಲಿ ಅರ್ಥ ಆಗ್ತದೆ, ಇಲ್ಲ ಅರ್ಥ ಆಗೋದಿಲ್ಲ. ಫಸ್ಟ್ ಕೃಷ್ಣ ಪ್ರಜ್ಞೆ ಒಳಗೆ ಹೇಗೆ ಅಂದ್ರೆ ಬರ್ಬೇಕು, ಬಂದ ಮೇಲೆ ಸುಲಭವಾಗಿ ಅರ್ಥ ಆಗ್ತದೆ. ಬೋರೋ ಸುಖೇರ್ ಖಬೋರ್ ಗಾಯ್ ಅಂದ್ರೆ ಒಳ್ಳೆ ನ್ಯೂಸ್ ಉಂಟು. ಖಬರ್ ಅಂದ್ರೆ ನ್ಯೂಸ್. ಬೋರೋ ಸುಖೇರ್ ಖಬೋರ್ ಗಾಯ್. ಸುರಭಿ ಕುಂಜೇತೆ ನಾಮೆ ಹಟೆ ಕುಲೇಚೆ. ಸುರಭಿ ಕುಂಜಲ್ಲಿ ನಾಮಾಟ ಓಪನ್ ಮಾಡಿದ್ದಾರೆ, ಮಾರ್ಕೆಟ್ ಪ್ಲೇಸ್, ನಿತ್ಯಾನಂದ ಪ್ರಭು. ಸುರಭಿ ಕುಂಜೇತೆ ನಾಮೆ ಹಟೆ ಕುಲೇಚೆ ಬೋರೋ ಸುಖೇರ್ ಖಬೋರ್ ಗಾಯ್. ಶ್ರದ್ಧಾ ಮೂಲೆ ಶುದ್ಧ ನಾಮ್. ಯಾರಿಗೆ ಶ್ರದ್ಧೆ ಉಂಟು ಅವರಿಗೆ ಶುದ್ಧ ನಾಮ ಕೊಡ್ತಾ ಇದ್ದಾರೆ. ಹತೇತೆ ಬಿಕಾಯ್ ಅಂದ್ರೆ ಸೇಲ್ ಮಾಡುವಂಥದ್ದು. ಈಗ ಹೇಗೆ ಅಂದ್ರೆ, ಸಪೋಸ್ ನಿಮ್ಗೆ ತುಂಬಾ ಸರಿ ನಾನು ಎಕ್ಸಾಂಪಲ್ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ. ಈಗ ಗಾಡಿಯಲ್ಲಿ ಈ ತರಕಾರಿ ಎಲ್ಲ ಮಾಡಿ 4 ಚಕ್ರದ್ದು ದೂಡ್ತಾ ಹೋಗುವ ಗಾಡಿಯಲ್ಲಿ, ಅದರಲ್ಲಿ ಎಂತಾಗಿದೆ ಅಂದ್ರೆ, ಒಬ್ಬ ಟೊಮೆಟೊ ಸೇಲ್ ಮಾಡ್ತಾ ಇದ್ದಾನೆ. ಅಂದ್ರೆ ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ, ಲಾರಿ ಟೊಮೆಟೊದು ಗಾಡಿ. ಅದರಲ್ಲಿ ಕ್ಲೀನರ್ ಮತ್ತೆ ಡ್ರೈವರ್ ಸ್ಪಾಟ್ ಡೆಡ್. ಅಲ್ಲಿ ಟ್ರಾಫಿಕ್ ಪೊಲೀಸ್ನವರೆಲ್ಲ ಇದ್ದಾರೆ. ಇದು ಬಿದ್ದಿದೆ, ಅರ್ಧ ಟೊಮೆಟೊ ಎಲ್ಲ ಹಾಳಾಗಿದೆ, ಇನ್ನೂ ಅರ್ಧ ಇತ್ತು. ಪೊಲೀಸ್ನವ್ರು ಹೇಳಿದ್ರು ಅವನ ಗಾಡಿ ಅವನಿಗೆ, ನೀನು ಕೊಂಡೋಗ ಅಂತ. ಹಣ ಇಲ್ಲ, ಫ್ರೀ ಕೊಂಡೋದ. ಎಂತಂದ್ರೆ
ಅಲ್ಲಿ ಕೊಳಕೋದಿಂದ ಅದನ್ನು ಕೊಂಡೋಗಿ ಅಂತ, ಅರ್ಧ ಇದಾಗಿದೆ ಅರ್ಧ. ಹಾಗೆ ಅವ ತರ್ತಾನೆ, ಅವನಿಗೆ ಫ್ರೀ ಸಿಕ್ಕಿದೆ. ಅವಾಗ ಬೆಳಿಗ್ಗೆ 6 ಗಂಟೆಗೆ, ಇದು ರಾತ್ರಿ ಆಗಿದೆ, ಅವ ಹಿಡ್ಕೊಂಡು ಬರ್ತಾ ಇದ್ದಾನೆ ಬೆಳಿಗ್ಗೆ 6 ಗಂಟೆಗೆ ಬೆಳಕಾಗುವಾಗ. ಟೊಮೆಟೊ 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 ₹1 ಅಂತ. ಆಕ್ಚುಲಿ ಟೊಮೆಟೊದ ಕಾಸ್ಟ್ 20 ರೂಪಾಯಿ ಉಂಟು ಕೆಜಿಗೆ, ಅದು ₹1. ನಾವೆಲ್ಲ ಇಮಿಡಿಯೇಟ್ ಎಸ್ ನನಗೆ 50 kg ಬೇಕು. ಮೊನ್ನೆ ನಾನು ಟೊಮೆಟೊದಿಂದ ತುಂಬಾ ಐಟಮ್ ಮಾಡಿದ್ದೇನೆ. ಯಾವುದಾಗೆ ಈ ಚೋಲದು ಮಾಡಿದ್ದೇನೆ, ಮತ್ತೆ ಪನ್ನೀರ್ ಕಡಾಯಿ ಮಾಡಿದ್ದೇನೆ, ಮತ್ತೆ ಅರ್ಬಿದು ಸಬ್ಜಿ ಮಾಡಿದ್ದೇನೆ. ಎಲ್ಲ ಟೊಮೆಟೊ ಬೇಕು. ಟೊಮೆಟೊ, ಕ್ಯಾಪ್ಸಿಕಮ್ ಮತ್ತೆ ಈ ಕಾಲಿಫ್ಲವರ್ ಇಂದ ವೆರೈಟೀಸ್ 100 ಐಟಮ್ ಮಾಡ್ಬೋದು ಕುಕಿಂಗ್ ಒಮ್ಮೆ ಗೊತ್ತಿದ್ರೆ. ಹಾಗೆ ನಾವು ಪರ್ಚೇಸ್ ಮಾಡ್ತೇವೆ. ಈಗ ನಾನು ಕೂಡ ತುಂಬಾ ಟೊಮೆಟೊ ಮೊನ್ನೆ ಯೂಸ್ ಮಾಡಿದೆ. ಆಕ್ಚುಲಿ ಟೊಮೆಟೊದು ಕಾಸ್ಟ್ ತುಂಬಾ ಜಾಸ್ತಿ ಉಂಟು, 20 ರೂಪಾಯಿ ಉಂಟು. ಆದ್ರೆ ನಮಗೆ ₹1 ಸಿಗ್ತಾ ಉಂಟು, ನಾವು ಇಮಿಡಿಯೇಟ್ ತಗೊಳ್ತೇವೆ. ಅದೇ ರೀತಿ ಈ ಕೃಷ್ಣ ಬಗ್ಗೆ ತುಂಬಾ ಕಾಸ್ಟ್ಲಿ, ನಮ್ಗೆ ಅದರ ಕಾಸ್ಟ್ ಗೊತ್ತಿಲ್ಲ. ನಿತ್ಯಾನಂದ ಪ್ರಭು ಅಂತ ಅಂದ್ರೆ ಯಾರಿಗೆ ಸ್ವಲ್ಪ ಶ್ರದ್ಧೆ ಉಂಟು ಅವರಿಗೆ ಕೊಡ್ತಾ ಇದ್ದಾರೆ. ನಾವು ಕೂಡ ಈಗ ಹೇಗೆ ಅಂದ್ರೆ ಸ್ವಲ್ಪ ಶ್ರದ್ಧೆಯಿಂದ ಬಂದದ್ದು ಇಲ್ಲಿಗೆ, ಕೃಷ್ಣ ಪ್ರಜ್ಞೆಗೆ ಸ್ವಲ್ಪ ಶ್ರದ್ಧೆಯಿಂದ ಬಂದದ್ದು. ಆದ್ರೆ ನಮ್ಗೆ ಸಿಕ್ಕಿದೆ, ನಮ್ಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ. ಹೇಗೆ ಅಂದ್ರೆ ಲಾಸ್ಟ್ 2020 ಒಬ್ಬರು ಇಲ್ಲಿಯ ಶ್ರೀಮಂತ ವ್ಯಕ್ತಿ ಅವ್ರು ಎಂತ ಮಾಡಿದಂದ್ರೆ, ಅವರಿಗೆ ಈ ಭಿಕ್ಷುಕರೆಲ್ಲ ಹಳೆ ಬಟ್ಟೆಯಲ್ಲಿ ಇದ್ರೆ ಅವರಿಗೆ ಆಗುದಿಲ್ಲ, ಚಪ್ಪಲೆಲ್ಲ ಇದೆ. ಅವ್ರೆಂತ ಮಾಡಿದಂದ್ರೆ ಈ ಭಿಕ್ಷುಕರಿಗೆ 50 ಭಿಕ್ಷುಕರಿಗೆ ಒಂದು ಲಾಡ್ಜಿಗೆ ಕೊಂಡೋಗಿ ಸ್ನಾನ ಎಲ್ಲ ಮಾಡಿಸಿ ಅವರು ಹೊಸ ಪ್ಯಾಂಟ್, ಹೊಸ ಶರ್ಟ್ ಎಲ್ಲ ತೆಗೆಸಿಕೊಟ್ರು. ಒಳ್ಳೆ ಪ್ಯಾಂಟ್, 1,000 ಪ್ಯಾಂಟ್ ಮತ್ತೆ 1,000 ಶರ್ಟ್ ಎಲ್ಲ ಕೊಟ್ಟು ಅವ್ರಿಗೆ ಖುಷಿ ಆಯ್ತು. ಅವ್ರು ನೋಡುವಾಗ ಸ್ನಾನ ಎಲ್ಲ ಮಾಡಿಸಿ, ಅವರು ಸ್ನಾನ ಎಲ್ಲ ಮಾಡೋದಿಲ್ಲ. ಮತ್ತೆ 3 ದಿವಸ ಬಿಟ್ಟು ಹೋಗ್ತಾರೆ, ಅಲ್ಲಿ ಅವರು ಹಿಂದಿನ ಡ್ರೆಸ್ ಅಲ್ಲಿ ಅದನ್ನು ಮಾರಿದ್ದಾರೆ. ಯಾಕೆಂದ್ರೆ ಅವರಿಗೆ ಅದು ವ್ಯಾಲ್ಯೂ ಗೊತ್ತಿಲ್ಲ. ಅವ್ರು ಎಂತ ಡ್ರೆಸ್ ಕೊಟ್ಟಿದ್ದಾರೆ ಅದರ ವ್ಯಾಲ್ಯೂ ಗೊತ್ತಿಲ್ಲ ಅವರಿಗೆ. ತುಂಬಾ ಕಾಸ್ಟ್ಲಿ ಡ್ರೆಸ್ ಅದು. ಅದೇ ರೀತಿ ನಮ್ಗೆ ಕೂಡ ಗೊತ್ತಿಲ್ಲ, ಕೃಷ್ಣ ಪ್ರಜ್ಞೆಯ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಇದು ಸುಲಭದಲ್ಲಿ ಸಿಗುವುದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತದ್ದು, ನಮೇ ವಿದುಸುರಾಗಣೆ, ದೇವತೆಗಳಾಗಲಿ ಋಷಿಗಳಿಗೆ ನನ್ನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಿಮ್ಗೆಲ್ಲ ಅರ್ಥ ಆಗಿದೆ ಕೃಷ್ಣ ಪ್ರಜ್ಞೆ, ಜಾಸ್ತಿ ಇಲ್ಲದೆ ಸ್ವಲ್ಪ ಹೊತ್ತು ಅರ್ಥ ಆಗಿದೆ. ಇದು ದೊಡ್ಡ ವಿಷಯ, ಕೃಷ್ಣನ ಬಗ್ಗೆ ಅರ್ಥ ಆಗುವಂತದ್ದು ದೊಡ್ಡ ವಿಷಯ, ತುಂಬಾ ದೊಡ್ಡ ವಿಷಯ, ತುಂಬಾ ದೊಡ್ಡ ವಿಷಯ. ಎಸ್, ಹರೇ ಕೃಷ್ಣ, ಧನ್ಯವಾದ. ಇನ್ನು ಕೂಡ ಹೇಳ್ಬೋದಾದ್ರೆ ನನಗೀಗ ರೆಡಿ ಆಗಬೇಕು, ನಾನು 10 ಗಂಟೆಗೆ ಬಿಡ್ಬೇಕು ಇಲ್ಲಿಂದ. ಹಾಗಾಗಿ ಎಸ್, ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್, ಎಲ್ಲರೂ ಮಾಯಾಪುರ ಯಾತ್ರೆಗೆ ಬನ್ನಿ. ನವೆಂಬರ್ 3 ಇಂದ ನವೆಂಬರ್ 8ಗೆ. ಮತ್ತೆ ತುಂಬಾ ಎಂತ ಹೇಳುವಂಥದ್ದು ರೇಟಲ್ಲಿ ಕೂಡ ನೋಡ್ಬೋದು. ಈಗ ಅದಕ್ಕೆ ನಾನು ಹೋಗ್ತಾ ಇದ್ದೇನೆ, ಅಲ್ಲಿ ಕಡಿಮೆದೆಲ್ಲ ಎಂತ ಹೇಳುವಂಥದ್ದು ರೂಮ್ಸ್ ಮತ್ತೆ ಗ್ರೌಂಡ್ ಫ್ಲೋರ್ ಎಲ್ಲ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗೆ ಎಲ್ಲರೂ ಬರ್ಬೋದು. ಹರೇ ಕೃಷ್ಣ. ಎಸ್, ಧನ್ಯವಾದ. ವಂಶಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದ ಕಿ ಜಯ. ನಾಮಾಚಾರ್ಯ ಆಗುವುದು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಕೃಷ್ಣ ಪ್ರಭುಜಿ ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ.